సొల్మిలు నమ్మకుడ్ల ತುಳು ವಾರ್ತೆలు ಮುಖ್ಯಾಂಶಗಳು. ಪೊಲೀಸ್ ಇಲಾಖೆ ಜಿಲ್ಲಾಡಳಿತಕ್ಕೂ ಶಕ್ತಿ ಕುಡ್ಲಡೆ ಪೊಲೀಸ್ ಹುತಾತ್ಮ ದಿನಾಚರಣೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ. ಅಕ್ರಮ ಪೊಯ್ಯ ಸಾಗಾವನ ತನಿಖೆ ದಪಗ ಪರಂಗಿಪೇಟೆ ಪೊಲೀಸರನ್ನ ಮೇಲ್ಡೆ ಟಿಪ್ಪರ್ ಲಾರಿ ಕೊನೆಯ ಪ್ರಯತ್ನ ಆರೋಪಿನ ಮಿತ್ತು ಕೇಸ್ ಜಡಿತನ ಬಂಟ್ವಾಡ ಗ್ರಾಮಾಂತರ ಪೊಲೀಸರು. ಕುಡ್ಲ ಕೊಟ್ಟಾರದ ವೆಂಕಟೇಶ್ ಕಾಂಪ್ಲೆಕ್ಸ್ ಕ್ಲಿಯರ್ ದೇಕೋ ಆಪ್ಟಿಕಲ್ ಸಂಸ್ಥೆ ಲೋಕಾರ್ಪಣೆ. ಉದೀಪನ ಮಲ್ತದ ಎಡ್ಡೆಕ್ ಬೈಕ್ನ ನಿರ್ದೇಶಕಿ ಶ್ರೀಮತಿ ಭವಾನಿ ಬುಕ್ಕ ಪಾಲಿಕೆ ಸದಸ್ಯರು ಜಯಲಕ್ಷ್ಮಿ. ದಕ್ಷಿಣ ಕನ್ನಡ ಬುಕ್ಕ ಉಡುಪಿ ಜಿಲ್ಲೆಡು ರೇಷನ್ ವ್ಯವಸ್ಥೆಡು ಕೆಂಪು ಉರ್ಪೆಲರಿ ಒದಗುನ ಕನ ನನಲ ನಿಜಾತಿಜಿ ಇತ್ತೆಲ ಉರ್ಪೆಲು ಬೊಲ್ದರಿಯೇ ಗತಿ ಒಂಜಿವರ. ವಾರ್ತೆ ವಿವರ. ಕೋವಿಡ್ ಕಷ್ಟದ ಪೊರ್ತುಡು ಪೊಲೀಸರು ಜಿಲ್ಲಾಡಳಿತಗೂ ಬೆರಿಮುಲ್ಲಾದು ಅಂತದಿತ್ತೇರು. ಪೊಲೀಸ್ ಇಲಾಖೆ ಜಿಲ್ಲಾಡಳಿತಗೂ ಶಕ್ತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಪಂತೇರು. ಕುಡ್ಲಾಡ ಗುರುವಾರ ಪೊಲೀಸ್ ಹುತಾತ್ಮೆರ್ನ ದಿನಾಚರಣೆ ಕಾರ್ಯಕ್ರಮ ಪಾತಿದೆ. ಕುಡ್ಲ ಪೊಲೀಸ್ ಕಮಿಷನರೇಟ್ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆ ಕೆಎಸ್ಆರ್ಪಿ 7ನೇ ಪಟ್ಲಂ ಕುಡ್ಲ ಘಟಕದ ಒಟ್ಟು ಸೇರಿಗಿಡು ಗುರುವಾರ ದಕ್ಷಿಣ ಕನ್ನಡ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆತ ಆಫೀಸ್ ಅಂಗನೋಡು ಪೊಲೀಸ್ ಹುತಾತ್ಮೆರ್ನ ದಿನಾಚರಣೆ ಮಲ್ತೇರು. ವೇದಿಕೆಯಲ್ಲಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ರಾಜೇಂದ್ರ ಕೆ.ವಿ. IAS ಆಗಿದ್ದರು. ಗೌರವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಕಾರ್ಯಕ್ರಮ ಪಾತಿರ್ದು ಕಾನೂನು ಎಡ್ಡೆ ವ್ಯವಸ್ಥೆಗಾದ ಮುಖ್ಯ ಪಾಲು ವಹಿಸಿನ ಪೊಲೀಸರು ಕೋವಿಡ್ ಕಷ್ಟದ ಪೊರ್ತುಡು ಜಿಲ್ಲಾಡಳಿತಗೂ ಬೆರಿಮುಲ್ಲಾದು ಉಂಟುದಿತ್ತೇರು. ಪೊಲೀಸ್ ಇಲಾಖೆ ಜಿಲ್ಲಾಡಳಿತಗೂ ಶಕ್ತಿ ಪೊಲೀಸರಿನ ಪುಣ್ಯಪಾಟಿಗೆಯನ್ನು ಮೆಚ್ಚುಡು ಎಂದು ಪಂಡೀರು. ಕಳೆದ ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಇರುವಂಥ ಸಮಯ ಆಗಿರ್ಬೋದು, ಕೋವಿಡ್ ಪೀಕಲ್ಲಿದ್ದಾಗ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಂಥ ಸಮಯ ಆಗಿರ್ಬೋದು, ಕೊನೆಗೆ ವ್ಯಾಕ್ಸಿನೇಷನ್ ಮಾಡೋ ಟೈಮಲ್ಲೂ ಕೂಡ ಬೀಟ್ ಪೊಲೀಸ್ಗಳನ್ನೇ ಕಳಿಸಿ ಜನರುಗಳನ್ನು ಎಳ್ಕೊಂಡು ಬನ್ನಿ ಅನ್ನೋ ಟೈಪಲ್ಲಿ ಯಾವುದೇ ಘಟ್ಟ, ಯಾವುದೇ ಒಂದು ಇನ್ಸಿಡೆನ್ಸಲ್ಲಿ ಕೂಡ ಪೊಲೀಸ್ ಇಲಾಖೆಯ ಮುಂಚೂಣಿಯಲ್ಲಿ ನಿಲ್ಲದೇ ಇದ್ದರೆ ಯಾವ ಒಂದು ಪ್ರಗತಿಯೂ ಆಗ್ತಾ ಇಲ್ಲ. ಹಾಗಾಗಿ ಆ ವಿಚಾರದೊಳಗಡೆ ಮತ್ತೊಮ್ಮೆ ಪೊಲೀಸ್ ಸಿಬ್ಬಂದಿಗಳ ಕಾರ್ಯತತ್ಪರತೆಯನ್ನು, ಅವರ ಸಮರ್ಪಣಾ ಭಾವನೆಯನ್ನು ಮತ್ತೊಮ್ಮೆ ನಾನು ನೆನಪು ಮಾಡ್ಕೋತಾ ಜಿಲ್ಲಾಡಳಿತದ ವತಿಯಿಂದ ಎಲ್ಲ ಅಧಿಕಾರಿಗಳ ಒಂದು ಸಮಾಜದೊಳಗಡೆ ಇನ್ನೂ ಕೂಡ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥಿತವಾಗಿ ಇರಬೇಕು ಅಂತೇಳಂದರೆ ಯಾವ ಇಲಾಖೆಯಲ್ಲಿ ಶಿಸ್ತು ಕಡಿಮೆ ಆದರೂ ಕೂಡ ನಡೆಯುತ್ತೆ, ಆದರೆ ಪೊಲೀಸ್ ಇಲಾಖೆ ಒಳಗಡೆ ಶಿಸ್ತು ಇದರೊಳಗಡೆ ಕಡಿಮೆ ಆದರೆ ಮಾತ್ರ ನಡೆಯಲ್ಲ. ಯಾಕೆಂದರೆ ಆ್ಯಸ್ ಎ ಜಿಲ್ಲಾಧಿಕಾರಿಯಾಗಿ ಯಾವುದೇ ಒಬ್ಬ ಹಿರಿಯ ಅಧಿಕಾರಿಯಾಗಿ ನಮಗೆ ಒಂದು ಬೆನ್ನೆಲುಬಾಗಿ, ನಮಗೆ ಒಂದು ಪ್ರೊಟೆಕ್ಷನ್, ನಮಗೆ ಒಂದು ನೆಮ್ಮದಿಯಿಂದ ಇರಬೇಕಂದ್ರೆ ಆ ಪೊಲೀಸ್ ಇಲಾಖೆಯ ಶಿಸ್ತು ಮತ್ತು ಅವರ ಧೈರ್ಯದಿಂದ ಮಾತ್ರ ಬೇರೆ ಇಲಾಖೆಗಳನ್ನು ಕಾಪಾಡೋದಕ್ಕೆ ಆಗೋದು. ಕಾರ್ಯಕ್ರಮಟು ಪಡ್ಡೈ ವಲಯದ ಐಜಿಪಿ ದೇವಜ್ಯೋತಿರಿ, ಕುಡ್ಲ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಜಿಲ್ಲಾ ಎಸ್ಪಿ ಸೋನಾವಣೆ ಋಷಿಕೇಶ್ ಭಗವಾನ್, ಡಿಸಿಪಿ ಲೈನ ಹರಿರಾಮ್ ಶಂಕರ್, ಬಿಪಿ ದಿನೇಶ್ ಕುಮಾರ್, ಮೀಸಲು ಪೊಲೀಸ್ ಪಡೆ ಕಮಾಂಡೆಂಟ್ ಬಿಎಂ ಪ್ರಸಾದ್ ಪಾಲ್ದೆ ತೊಂಡಿರು. ಅಕ್ರಮ ಪೊಯ್ಯ ಸಾಗಾವನ ಬಗೆಟ್ ಬುಧವಾರ ಕಾಂಡೆ ಪೊಲೀಸರು ಅಡ್ಯರ್ ಕಾಲೇಜ್ ಕೈತಲ ತನಿಖೆ ಮಲ್ಪನಗ ತಪ್ಪೈನ ಟಿಪ್ಪರ್ ಲಾರಿ ಒಂಜಿ ಪರಂಗಿಪೇಟೆ ಬಂಟ್ವಾಳ ಗ್ರಾಮಾಂತರ ಪೊಲೀಸರಿನ ಕೈಕ್ ತಿಕ್ಕದು ಬುರ್ದುಂಡು. ಅವಳು ಟಿಪ್ಪರ್ ಉಂತಾ ಒಂದೇ ಪೊಲೀಸರಿನ ಮೇಲ್ಡೆ ಲಾರಿ ಕೊನೆಯರೆ ಪ್ರಯತ್ನ ಮಲ್ತನ ಬಗೆಟ್ ಪೊಲೀಸರು ಕೇಸ್ ಜಡಿತೇರು. ಅಕ್ರಮ ಪೊಯ್ಯ ಬಗೆಟ್ ಪೊಲೀಸರು ತನಿಖೆ ಮಲ್ತೊಂದು ಪುನಗ ಪೊಲೀಸರಿನ ಮೇಲ್ಡೆ ಲಾರಿ ಕೊನೆಯರೆ ಪುಣಿನ ಸಂಗತಿ ಕುಡ್ಲದ ಅಡ್ಯರ್ ಕಾಲೇಜ್ ಕೈತಲು ಬುಧವಾರ ಪುಲ್ಯಕಾಂಡೆ ನಡೆದಂದು. ಟಿಪ್ಪರ್ ಲಾರಿ ಡ್ರೈವರ್ ಅಬ್ದುಲ್ ಇಸಾಕ್, ಆಲ್ಟೋ ಕಾರ್ ಡ್ರೈವರ್ ಮೊಯ್ದೀನ್ ಅಫ್ಸರ್ ಪಂಪ್ನ ಇರುವೇರಿನ ಸ್ವಾಧೀನ ಉದಿತೊಂದು ವಿಚಾರಣೆ ನಡಪಾದಿರು. ಆರೋಪಿಲಿನ ಮಿತ್ತು ರಡ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದನಂದು ಪೊಲೀಸರು ತಿರುಪಾದಿರು. ಅಕ್ರಮ ಪೊಯ್ಯ ಬೇರೆ ನಡಪನ ಬಗೆಟ್ ತಿಕ್ಕಿನ ಮಾಹಿತಿ ದಂಚ ಕುಡ್ಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ದ ಪೊಲೀಸರು ಪುಲ್ಯಕಾಂಡೆ ಅಡ್ಯರ್ ಕಾಲೇಜ್ ಕೈತಲು ತನಿಖೆ ಮಲ್ತೊಂದಿತ್ತಿರು. ರಡ್ಡರೇಕ ಅಡ್ಯರ್ ಕೈತಲ್ದ ನೇತ್ರಾವತಿ ಸುದ್ದೇವಕ ಪೊಯ್ಯ ಎಡಕ್ಕೆ ಕಡೆಡ್ದು ರಾಜಮಾರ್ಗದಂಚಿ ಟಿಪ್ಪರ್ ಲಾರಿ ಬೈದಿದ್ದು ಗಾಡಿ ಉಂತೇರೆ ಪೊಲೀಸರು ಸೂಚನೆ ಕೊಡ್ತೇರು.
ಟಿಪ್ಪರ್ದ ಪಿರವುಡಿತ್ತಿನ ಆಲ್ಟೋ ಕಾರ್ ಡಿತ್ತಿನಕ್ಲು ಲಾರಿ ಉಂತ ಹೊಡ್ಚಿಂದು ಲಾರಿ ಡ್ರೈವರ್ಗೆ ತಿರುಪಾದಿರು. ಪರಂಗಿಪೇಟೆ ಮಾರ್ಗದಂಚಿ ಟಿಪ್ಪರ್ ಪೂತುಂಡು. ಪೊಲೀಸರು ಅವಿನ ಬೆರಿಪತ್ತದಿರು ಆಂಡ ಅಕ್ಲು ತಪ್ಪಾದಿರು. ಬಂಟ್ವಾಳ ಗ್ರಾಮಾಂತರ ಪೊಲೀಸರಿನ ಸಾಯಡು ಅಕ್ಲಿನ ಪತ್ತದು ಗಾಡಿ ಸ್ವಾಧೀನ ಮಲ್ತದು ಕೇಸ್ ಪಾಡ್ದಿರು. ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಪರಂಗಿಪೇಟೆಡು ಬ್ಯಾರಿಕೇಡ್ ಪಾಡ್ದು ಗಾಡಿಲಿನ ತನಿಖೆ ಮಲ್ಪುನಗ ಈ ಟಿಪ್ಪರ್ ಲಾರಿ ಬೈದಂಡು. ಅಪಗ ಲಾರಿ ಡ್ರೈವರ್ ಗಾಡಿ ಉಂತಾ ಒಂದೇ ಪೊಲೀಸರನ್ನ ಮೇಲ್ಡಿ ಲಾರಿ ಕೊನೆಯ ಪ್ರಯತ್ನ ಮಲ್ತದೆ ಎಂದು ಪೊಲೀಸರು ದೂರುಡು ದಾಖಲು ಮಲ್ತಿದ್ದರು. ಕುಡ್ಲ ಕೊಟ್ಟಾರದ ವೆಂಕಟೇಶ್ ಕಾಂಪ್ಲೆಕ್ಸ್ ಗುರುವಾರ ಕ್ಲಿಯರ್ ದೇಕೋ ಆಪ್ಟಿಕಲ್ಸ್ ಅಂಗಡಿ ಉದಿಪನಾಂಡ್. ವಿನೋದ್ ಕುಮಾರ್ ಯಜಮಾನಿಕೆದ ಹೊಸ ಅಂಗಡಿನ ಸಂಸ್ಥೆದ ಆಡಳಿತ ನಿರ್ದೇಶಕಿ ಭವಾನಿ ಬೊಕ್ಕ ಕಾರ್ಪೊರೇಟರ್ ಜಯಲಕ್ಷ್ಮಿ ಉದಿಪನ ಮಲ್ತೇರು. ಕುಡ್ಲದ ಕೊಟ್ಟಾರ ಕೈತಲು ವೆಂಕಟೇಶ್ ಕಾಂಪ್ಲೆಕ್ಸ್ ಕಟ್ಟೋನಡು ಗುರುವಾರ ಆಪ್ಟಿಕಲ್ಸ್ ಅಂಗಡಿ ಕ್ಲಿಯರ್ ದೇಕೋ ಉಂತ ಉದಿಪನಗು ಅಟ್ಟಣೆ ಆದಿತ್ತಂಡು. ಗ್ಲಾಸಸ್, ಸನ್ ಗ್ಲಾಸಸ್ ಬೊಕ್ಕ ಕಾಂಟ್ಯಾಕ್ಟ್ ಲೆನ್ಸ್ ಇಂಚ ಗಿರಾಕಿಲೆಗೆ ಅಂಚ ಬೋಡೈನ ಮಾತ ಕ್ಲಿಯರ್ ದೇಕೋ ಸಂಸ್ಥೆಯ ವ್ಯವಸ್ಥೆ ಮಾಡ್ತಿದ್ದಾರೆ. ವಿನೋದ್ ಕುಮಾರ್ ಯಜಮಾನಿಕೆದ ಹೊಸ ಅಂಗಡಿನ ಸಂಸ್ಥೆದ ಆಡಳಿತ ನಿರ್ದೇಶಕಿ ಶ್ರೀಮತಿ ಭವಾನಿ ಬೊಕ್ಕ ಕುಡ್ಲ ಮಹಾನಗರ ಪಾಲಿಕೆದ ಕಾರ್ಪೊರೇಟರ್ ಜಯಲಕ್ಷ್ಮಿ ನಾಡಕಕ್ಕೆ ಉದಿಪನ ಮಲ್ತೇರು. ಪೂಜದ ವಿಧಿವಿಧಾನಗಳನ್ನು ಕರೆತಂದು ಕ್ಲಿಯರ್ ದೇಕೋ ಸಂಸ್ಥೆ ಲೋಕಾರ್ಪಣೆ ಆಂಡು. ಜಯಲಕ್ಷ್ಮಿ ಬೊಕ್ಕ ಮಾಸ್ಟರ್ ವಿಹಾನ್ ಸುಡರ್ಪೊತ್ತಾಯರು. ದೇಶದೊರ್ಮೆಡೆ 150 ಹೆಚ್ಚು ಪುದರ್ಪೋಯಿ ಕ್ಲಿಯರ್ ದೇಕೋ .com ಬ್ರ್ಯಾಂಡೆಡ್ ಕಂಪನಿ ಅಂಗಡಿ ಇತ್ತಿದ್ದು ಗಿರಾಕಿಲೆಗೆ ಎಡ್ಡೆ ಸೇವೆ ಒದಗಾವಣೆದು. ಹೊಸ ಅಂಗಡಿಡು ದೀಪಾವಳಿ ಪರ್ವದಲ್ಲಿ ಕೊಡು ಭಾರಿ ರಿಯಾಯಿತಿ ಬಿಲೆಟ್ ಕನ್ನಡ ಕೊಲೆಯಿಂದ ತಂದು. ಮಾಜಿ ಮೇಯರ್ ಈತದ ಕಾರ್ಪೊರೇಟರ್ ಶಶಿಧರ ಹೆಗ್ಡೆ ವಿನೋದ್ ಕುಮಾರನ ಅಪ್ಪೆ ಭವಾನಿ ಟೀಚರ್ ಕ್ಲಿಯರ್ ದೇಕೋ ಸಂಸ್ಥೆಗೆ ಎಡ್ಡೆಪ್ ಬಯಕದ ಪಾತೀರಿ. ಮಂಗಳೂರು ನಗರ ಅಭಿವೃದ್ಧಿ ಹೊಂದುತ್ತಿರುವ ಸಂದರ್ಭದಲ್ಲಿ ನಗರದ ಹೊರಭಾಗಗಳು ಭಾಳಷ್ಟು ಅಭಿವೃದ್ಧಿ ಹೊಂದ್ತಾ ಇದೆ. ಪ್ರಸ್ತುತ ನಮ್ಮ ಈ ಕೊಟ್ಟಾರ ಜಂಕ್ಷನ್ ಪರಿಸರ ಭಾಳಷ್ಟು ವಾಣಿಜ್ಯ ವಸತಿ ಗೃಹಗಳು, ವಸತಿ ಬಡಾವಣೆಗಳು ಇದ್ದಂತಹ ಪ್ರದೇಶ. ಇಲ್ಲಿ ಖಂಡಿತವಾಗಿಯೂ ವಿನೋದ್ರವರು ಪ್ರಸ್ತುತ ಈ ಸಂದರ್ಭದಲ್ಲಿ ತಮ್ಮ ಹಲವಾರು ವರ್ಷಗಳಿಂದ ಅವರು ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಬಂದವರು. ಅದೇ ರೀತಿ ನಮ್ಮ ಕಾಲೇಜು ವಿದ್ಯಾಭ್ಯಾಸ ದಿನದಂದಲ್ಲಿ ಅವರು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿದವರು. ಪ್ರಸ್ತುತ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರು. ಅದರಿಂದಾಗಿ ಸಾಮಾಜಿಕವಾಗಿ ಅವರು ಇವತ್ತು ನಮ್ಮ ಒಂದು ಈ ಪರಿಸರಕ್ಕೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಖಂಡಿತವಾಗಿಯೂ ನಮ್ಮ ಭಟ್ರ ಆಶೀರ್ವಾಚನೆಯಿಂದ ಉದ್ಘಾಟ ಮಾಡಿದಂಥ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ಈ ಪರಿಸರಕ್ಕೆ, ಮಂಗಳೂರು ನಗರಕ್ಕೆ ಉತ್ತಮವಾದಂಥ ಗ್ರಾಹಕರನ್ನು ಹೊಂದಿಕೊಂಡು ಸೇವೆಯನ್ನು ಕೊಡಲಿ ಮತ್ತು ಈ ಸಂಸ್ಥೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳಗಲಿ ಎಂದು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ. ಕ್ಲಿಯರ್ ದೇಕೋ ಸಂಸ್ಥೆಯನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಇವತ್ತು. ಈ ಸಂಸ್ಥೆಯು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥಿಸ್ತೇನೆ. ದೇವರು ಇದನ್ನು ನನ್ನ ಮಗನಿಗೆ ಒಳ್ಳೆಯದು ಮಾಡಲಿ ಅಂತೇಳಿ ಆಶಿಸ್ತೇನೆ. ಸಂಸ್ಥೆಯ ಯಜಮಾನಿರು ವಿನೋದ್ ಕುಮಾರ್ ಪಾತಿರ್ದು ಎಂಟನ ಸಂಸ್ಥೆಡು ಮಾತಾರೀತಿದ ಬ್ರ್ಯಾಂಡೆಡ್ ಸನ್ ಗ್ಲಾಸಸ್ ಲೆನ್ಸ್ ತಿಕ್ಕೊಂಡು ಉದ್ಯಮಡು ಗೆಲ್ಮೆ ಪಡೆಪುನ ವಿಶ್ವಾಸ ಉಂಡು ನಿಕ್ಲಿನ ಮಾತ ಆಶೀರ್ವಾದ ಉಪ್ಪಡೊಂದು ಕೇಳುಂಡಿರಿ. ಈ ದಿನ ನಮ್ಮೆಲ್ಲರಿಗೂ ಶುಭ ದಿನ. ಕ್ಲಿಯರ್ ದೇಕೋ .com ಎಂಬ ಒಂದು ಬ್ರ್ಯಾಂಡೆಡ್ ಕಂಪನಿಯ ಆಪ್ಟಿಕಲ್ ಸ್ಟೋರನ್ನು ಇಲ್ಲಿ ಒಂದು ಪ್ರಾರಂಭ ಮಾಡಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಯಾಕೆ ಅಂತೇಳಿದರೆ ಈ ಒಂದು ಕ್ಲಿಯರ್ ದೇಕೋ ಎಂಬ ಸಂಸ್ಥೆ ಕರ್ನಾಟಕದಲ್ಲಿ ಪ್ರಥಮವಾಗಿ ನಮ್ಮ ಕರ್ನಾಟಕದಲ್ಲಿ ಅವರ ಫ್ರ್ಯಾಂಚೈಸಿ ತಗೊಂಡೆ ಅಂತ ಹೇಳಿಕೆ ನನಗೆ ಮತ್ತೂ ಹೆಮ್ಮೆ ಆಗ್ತಾಯಿದೆ. ಇನ್ನೊಂದು ವಿಚಾರ ಅಂತೇಳಿದರೆ ನಮ್ಮ ಈ ಒಂದು ಕ್ಲಿಯರ್ ದೇಕೋ ಎಂಬ ಸಂಸ್ಥೆಯಲ್ಲಿ ಸಿಗುವ ಸೌಲಭ್ಯ ವಿಷಯ ನಾನೊಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಎಲ್ಲ ಥರದ ಬ್ರ್ಯಾಂಡೆಡ್ ಆಪ್ಟಿಕಲ್ಸ್, ಕಾಂಟ್ಯಾಕ್ಟ್ ಲೆನ್ಸ್ ಮತ್ತು ಇದು ಸನ್ ಗ್ಲಾಸ್ ಅಲ್ಲದೆ ಬ್ಲೂ ಬ್ಲಾಕ್ ಅಂತ ಒಂದು ಭಾರಿ ಮುಖ್ಯವಾದ ಈಗಿನ ನಮ್ಮ
ಕಾಲಘಟ್ಟದಲ್ಲಿ ಎಲ್ಲರೂ ಟಿ ವಿ, ಮೊಬೈಲ್ ಮತ್ತು ನೈಟ್ ರೈಡಿಂಗ್ ಮಾಡುವಾಗ ನಮ್ಮ ಕಿರಣಗಳು ನಮ್ಮ ಕಣ್ಣಿಗೆ ಬೀಳದಾಗಿ, ಕೆಟ್ಟ ಕಿರಣಗಳು ನಮ್ಮ ಕಣ್ಣಿಗೆ ಬೀಳದಾಗಿ ಪ್ರೊಟೆಕ್ಟ್ ಮಾಡುವಂತಹ ಒಂದು ಬ್ಲೂ ಬ್ಲಾಕ್ ಎಂಬ ಇದನ್ನು ಕೂಡ ನಾವು ಇಲ್ಲಿ ಪರಿಚಯ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲರಿಗೂ ಇದರಿಂದ ಉಪಯೋಗ ಆಗ್ತದೆ ಅಂತ ನನಗೆ ತುಂಬ ಇದು ಅರಿವಿದೆ. ಕಾರ್ಯಕ್ರಮಟು ಉದ್ಯಮಿಲೈನ PS ಮೊಹಮ್ಮದ್, ಶೈಲೇಶ್ ವೈಸುವರ್ಣ, ಕಟ್ಟೋಣದ ಯಜಮಾನಿಯರು ಬಾಲಕೃಷ್ಣ ಬಾಳಿಗ ಪಾಲ್ದೆ ತೊಂಡಿರು. ಕುಡ್ಲದ ಫಸ್ಟ್ ನ್ಯೂರೋ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆದ ನೀರಿಟ್ಟು ಸಾರ್ವಜನಿಕರ ಪಾರ್ಶ್ವವಾಯು ಬಗೆಟ್ ಜಾಗೃತಿ ಮೂಡವನ ಅಭಿಯಾನ ಶುರು ಮಾಡ್ತಿದ್ದಾರೆ. ಶಾಸಕರ ವೇದವ್ಯಾಸ್ ಕಾಮತ್ ಅಭಿಯಾನಗೂ ಚಾಲನೆ ಕೊರಿಯರು. ಕುಡ್ಲದ ಫಸ್ಟ್ ನ್ಯೂರೋ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪಾರ್ಶ್ವವಾಯು ಬಗೆಟ್ ಜನಕ್ಲಡ ಜಾಗೃತಿ ಮೂಡಾಯರ ಸೋಮವಾರ ಅಭಿಯಾನ ಶುರು ಮಾಡ್ತಿದ್ದಾರೆ. ಶಾಸಕರು ವೇದವ್ಯಾಸ್ ಕಾಮತ್ ಅಭಿಯಾನ ಉದಿಪನ ಮಲ್ತಿರು. ವೇದವ್ಯಾಸ್ ಕಾಮತ್ ಪಾತಿರ್ದು ಪಾರ್ಶ್ವವಾಯು ಆಂಡ ಸರಿಯಾಯಿನ ಪೊರ್ತುಡು ಮರ್ದ ಮಲ್ಪಂದೆ ಕೆಲವೇರ್ನ ಬದುಕು ಇಡೀ ಕೆಟ್ಟನ ಅಪಾಯ ಒಪ್ಪುಂಡು ಅಂಚಿನವರು ಇಂಚ ಅಭಿಯಾನ ಮಲ್ತದ್ದು ಮಾಹಿತಿ ಕೊಂಡ ಜನಜಾಗೃತಿ ಆಪಣೊಂದು ಪಂಡಿರು. ಪ್ರಾರಂಭದಲ್ಲಿ ಫಸ್ಟ್ ನ್ಯೂರೋ ವತಿಯಿಂದ ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಅಭಿಯಾನದ ಒಂದು ವಾಹನವನ್ನು ಮಂಗಳೂರಿನ ತಮ್ಮ ಆಸ್ಪತ್ರೆಯ ಜಾಗದಿಂದ ಉದ್ಘಾಟನೆಗೊಂಡು 6 ಜಿಲ್ಲೆಗೆ ಸಂಚರಿಸಿ ಸರಿಸುಮಾರು 1 ತಿಂಗಳ ಅವಧಿಯಲ್ಲಿ ಗ್ರಾಮಗಳಿಗೆ ತಾಲೂಕು ಮಟ್ಟದಲ್ಲಿ ಅಭಿಯಾನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಈ ಒಂದು ಯಶಸ್ವಿಯಾದ ಕಾರ್ಯಕ್ರಮವನ್ನು ಜೋಡಣೆ ಮಾಡಿದ್ದಾರೆ. ನಾನು ಫಸ್ಟ್ ನ್ಯೂರೋ ಆಸ್ಪತ್ರೆಯ ಮುಖ್ಯಸ್ಥರು ರಾಜೇಶ್ ಶೆಟ್ಟಿ ಮತ್ತು ಎಲ್ಲ ವೈದ್ಯರ ತಂಡದ ಬಗ್ಗೆ ಆಸ್ಪತ್ರೆದ ಆಡಳಿತ ನಿರ್ದೇಶಕರು ಡಾಕ್ಟರ್ ರಾಜೇಶ್ ಶೆಟ್ಟಿ ಪಾತಿರ್ದು ಪಾರ್ಶ್ವವಾಯು ಬಗೆಟ್ ಜಾಗೃತಿ ಮೂಡಾವನ ಅಭಿಯಾನದ ಗಾಡಿ ಎಣ್ಮ ಜಿಲ್ಲೆಲಿಗೆ ಸಂಚಾರ ಮಲ್ಕೊಂಡು 1 ಕೋಟಿ 20 ಲಕ್ಷ ಜನಕ್ಲೆನ ಈ ಅಭಿಯಾನ ಮುಟ್ಟುನ ಉದ್ದೇಶ ಉಂಡು. ನೆತ್ತಿರು ಒತ್ತಡ, ಶುಗರ್ ಪರೀಕ್ಷೆಲಿನ ನಡಪಾವನ ವ್ಯವಸ್ಥೆ ಉಂಡು ಎಂದು ಪಂಡಿರು. ಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ಸುಧೀರ್ ಶೆಟ್ಟಿ ಕಣ್ಣೂರು, ಚಂದ್ರಾವತಿ ಕಣ್ಣೂರು, ಡಾಕ್ಟರ್ ರಕ್ಷಿತ್ ಕೆದಂಬಾಡಿ, ರಂಜಿತ್ ಶೆಟ್ಟಿ, ಸಿಒ ರೋಶ್ನಿ ಶೆಟ್ಟಿ, ನಿರ್ದೇಶಕರು ರಾಮಚಂದ್ರ ಶೆಟ್ಟಿ ಪಾಲ್ದೆ ತೊಂಡಿರು. ಕಾಲೇಜ್ ವೇದಿಕೆಲಿಡೆ ಗೊಬ್ಬನ ಪ್ರದರ್ಶನ ಕೋರ್ನ ವಿದ್ಯಾರ್ಥಿಗಳು ದುಂಬಾಗ ಮಲ್ಲ ಕಲಾವಿದರು ನಿರ್ದೇಶಕರಾಯರ ಸಾಧ್ಯ ಅಂದು ಕುಡ್ಲದ ಸಂತ ಅಲೋಷಿಯಸ್ ಕಾಲೇಜ್ ಆರೋಪ ಬ್ಲಾಕ್ ನಿರ್ದೇಶಕರು ಡಾಕ್ಟರ್ ಡೆನಿಸ್ ಫೆರ್ನಾಂಡಿಸ್ ಪಂತಿರು. ಇಂಚಿಪ ಕಾಲೇಜ್ ಜರ್ನಿ ಥಿಯೇಟರ್ ಗ್ರೂಪ್ ಬೊಕ್ಕ ಸಂತ ಅಲೋಷಿಯಸ್ ರಂಗ ಅಧ್ಯಯನ ಕೇಂದ್ರ ಒಟ್ಟಾದ ನಡಪಾಯಿನ ಅನ್ವೇಷಣಾ 30 ದಿನದ ರಂಗ ತರಬೇತಿ ಕಾರ್ಯಾಗಾರ ಉದಿಪನ ಮಲ್ತದಾರ ಪಾತಿದ್ದೀರು. ಜರ್ನಿ ಥಿಯೇಟರ್ ಗ್ರೂಪ್ ಕುಡ್ಲದ ನಿಲಿಟ್ಟು ಸಂತ ಅಲೋಷಿಯಸ್ ರಂಗ ಅಧ್ಯಯನ ಕೇಂದ್ರದ ಜೊತೆ ಸೇರಿಗಿಡು ಅನ್ವೇಷಣಾ 30 ದಿನದ ರಂಗ ತರಬೇತಿ ಕಾರ್ಯಾಗಾರ ಉದಿಪನ ಕಾರ್ಯಕ್ರಮ ಇಂಚಿಪ ಸಂತ ಅಲೋಷಿಯಸ್ ಕಾಲೇಜ್ ಸಭಾಂಗಣ ನಡೆತಂಡು. ಸಂತ ಅಲೋಷಿಯಸ್ ಕಾಲೇಜ್ ಆರೋಪ ಬ್ಲಾಕ್ ನಿರ್ದೇಶಕರು ಡಾಕ್ಟರ್ ಡೆನಿಸ್ ಫೆರ್ನಾಂಡಿಸ್ ನಗಾರಿ ಬೊಟ್ಟದು ಕಾರ್ಯಕ್ರಮ ಉದಿಪನ ಮಲ್ತೇರು. ನಮ್ಮ ಕುಲದ ಡಾಕ್ಟರ್ ಪ್ರಿಯ ಹರೀಶ್ ಬೊಕ್ಕ ಸಂತ ಅಲೋಷಿಯಸ್ ಕಾಲೇಜ್ ಪ್ರಾಧ್ಯಾಪಕರು ಪ್ರೊಫೆಸರ್ ಲಾರೆನ್ಸ್ ಪಿಂಟೋ ಬಿನ್ನೆರಾದಿತ್ಯರು. ತನ್ನ ಎಲ್ಯ ಪ್ರಾಯೋಡು ಗ್ರಾಮೀಣ ಪ್ರದೇಶದ ರಂಗಭೂಮಿದ ನಿಂಪುಲಿನ ದುಂಬುದಿನ ಡಾಕ್ಟರ್ ಡೆನ್ನಿಸ್ ಫೆರ್ನಾಂಡಿಸ್ ಪಾತಿರ್ದು ಕಾಲೇಜ್ ವೇದಿಕೆರಡು ಗೊಬ್ಬುದು ದುಂಬಗ ಮಲ್ಲ ಕಲಾವಿದೆ ನಿರ್ದೇಶಕರಾಯರ ಸಾಧ್ಯ ಅಂದು ಕಾಲೇಜ್ ವಿದ್ಯಾರ್ಥಿಗಳು ಬೊಕ್ಕ ಕಾರ್ಯಾಗಾರ ನಿರ್ದೇಶಕರೈನ ಸುದೇಶ್ ಕಾಸರಗೋಡು ಬೊಕ್ಕ ರಾಘವ ಸೂರಿ ತೋಜಾದಿರಿಂದ ಆರ ಪಂಡೇರು. ನಮಗೆ 2 ನಾಟಕಗಳಿಗೆ ಟ್ರೈನ್ ಮಾಡಿದ್ರು. ಒಂದು ನಾಯಿಗಳು, 2ನೇದು ಕುರುಡು ನಾಟಕ. ಈ ನಾಟಕದಲ್ಲಿ ನಮಗೆ ಟ್ರೈನ್ ಮಾಡುವಾಗ ಆ ಅಭಿನಯದ ತಂಡ ಬಹಳ ಕಷ್ಟ ಆಯಿತು. ಯಾಕೆಂದರೆ ಯಾವುದೇ ಬೇಸಿಕ್ ಹಿಂದಿನದ್ದು ಯಾವುದೇ ರೀತಿಯ ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲದ ಸಮಯದಲ್ಲಿ ನಮಗೆ ಈ ಥರ ಟ್ರೈನ್ ಮಾಡುವಾಗ ಹೊಸದಾಗಿ ಏನೋ ಆಚೆ ಈಚೆ ಕಟ್ಟಿ ಹಾಕಿದಾಗೆ ಆಗ್ತಾ ಇದೆ. ಅಲ್ಲಿ ಕೂಡ ನಮಗೆ ಒಬ್ಬರು ಟ್ರೈನರ್ ಆಗಿ ಬಂದವರು ಕಾಸರಗೋಡು ಚಿನ್ನ, ಅದರಲ್ಲಿ ಅವರು ಬರುವಾಗಲೇ ಬಹಳ ಎತ್ತರದಲ್ಲಿ ನಮ್ಮ ಏನೂ ಆಗ್ತಿಲ್ಲ. ಅದನ್ನೆಲ್ಲ ನೋಡುವಾಗ ನಿಮಗೆ ಈಗ ಬಹಳಷ್ಟು ಈ ನಾಟಕದಲ್ಲಿ ತರಬೇತಿ ಸಿಗ್ತಾ ಇದೆ, ಮುಂದೆ ಹೋಗುವಂತಹ ದಾರಿಗಳನ್ನು ನಿಮಗೆ ಗೋಚರಿಸ್ತದೆ. ಒಮ್ಮೆಲೆ ನಿಮಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಲಿಕ್ಕೆ ಆಗ್ತದೆ, ನೀವು ಸ್ಲೋ ಆಗಿ ಮೇಲೆ ಹೋಗ್ತಾ ಇರ್ತೀರ. ಹಾಗಾಗಿ ಇದೊಂದು ನಿಮಗೆ ಸೌಭಾಗ್ಯ ಅಂತ ಹೇಳಿದೆ. ಪ್ರೊಫೆಸರ್ ಲಾರೆನ್ಸ್ ಪಿಂಟೋ ಪಾತಿರ್ದು ಎಡ್ಡೆಪುವ ಎಕ್ಕೇರು. In this field of theatre, I've been in this for roughly 42 years. When I joined PUC here, I have to speak something here. From my first standard to my 10th standard, I always wanted to
perform on stage, but I never got a chance. But when I came here, I got a great chance, and out of the entire year, for 3 to 4 months we used to practice here for players. We never used to go for class, and this happened for 5 years. And how good the life was. Did we fall back in studies? Never, never. But otherwise I wouldn't be teaching this college. We had fallen back in studies. But the danger of being in theatre is this: it gives you a devil-may-care attitude to life. You won't worry about it. ರಂಗಾಯಣದ ಪದವಿ ಪಡೆಯಿನ ಕಾರ್ಯಾಗಾರ ನಿರ್ದೇಶಕರು ಸುದೇಶ್ ಕೂಡ್ಲು, ರಾಷ್ಟ್ರೀಯ ರಂಗ ಶಿಕ್ಷಣ ಕೇಂದ್ರದ ಪದವಿ ಪಡೆಯಿನ ರಾಘವ ಸೂರಿ, ಮೇಘನ್ ಕುಂದಾಪುರ, ಶಿಬಿರದಕ್ಲು ಅಕ್ಲಿನ ಇಲ್ಲದಕ್ಲು ಕಾಲೇಜಿದ ಬೆನ್ಪಿ ವರ್ಗ, ಜರ್ನಿ ಥಿಯೇಟರ್ ಗ್ರೂಪ್ ದ ಗುರುಕಾರ್ಯರು ಸದಸ್ಯರು ಪಾಲ್ಗೊಂಡಿರು. ಸುನಿಲ್ ಪಲ್ಲಮಜಲ್ ಕಾರ್ಯಕ್ರಮ ಸುಧಾರಿಗೆ ಮಲ್ತೇರು. 2020 ಸಾಲದ ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗೆ ಸಂದದ್ನ ತುಳುನಾಡ್ದಾರು ಅಕ್ಷರ ಸಂತೇರು ಹರೆಕ್ಕಳ ಹಾಜಬ್ಬೇರು ನವೆಂಬರ್ 8 ಡೆಲ್ಲಿಡು ಪ್ರಶಸ್ತಿ ತೊನೇರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರಶಸ್ತಿ ಕೊರ್ಪೇರು. ಈ ಬಗೆಟ್ ಹಾಜಬ್ಬೇರಿಗೆ ಕೇಂದ್ರ ಗೃಹ ಮಂತ್ರಾಲಯದ್ದು ಓಲೆ ವೈದಿಡು. ಕೇಂದ್ರ ಸರ್ಕಾರದ 2020 ಸಾಲದ ಪದ್ಮಶ್ರೀ ಪ್ರಶಸ್ತಿಗೆ ತುಳುನಾಡದ ಅಕ್ಷರ ಸಂತ ಪನ್ಪುನ ಬಿರುದು ಪಡೆಯಿನ ಹರೆಕ್ಕಳ ಹಾಜಬ್ಬಿರು ಸಂದದಿತ್ತದು ನವೆಂಬರ್ 8 ಡಿಲ್ಲಿಡು ಪ್ರಶಸ್ತಿ ತುಂಬಿರು. ಆನೆ ಡಿಲ್ಲಿಡು ನಡಪುನ ಲಿಸಿಡು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರಶಸ್ತಿ ಕೊರ್ಪೇರು. ಡೆಲ್ಲಿಗೆ ಪೋಯಾರೆ ಗೃಹ ಮಂತ್ರಾಲಯ ಅವರಿಗೆ ಅಧಿಕೃತ ಓಲೆ ಕಡಪುಡುದು. ಹರೆಕ್ಕಳ ಹಾಜಬ್ಬಿರು ನವೆಂಬರ್ 8 ಡಿಲ್ಲಿಗೆ ಮುಟ್ಟುದು ಅಶೋಕ ಹೋಟೆಲ್ ನಡಪುನ ಕಾರ್ಯಕ್ರಮಕ್ಕೂ ಪ್ರಶಸ್ತಿ ತುಂಬಿರು. ಈ ದುಂಬು 2020 ವರ್ಷದ ಪ್ರಜಾಪ್ರಭುತ್ವ ದಿನಾಚರಣೆದ ಪುರ್ತುಡು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆದಿತ್ತು. ಮಾರ್ಚ್ ತಿಂಗಳು ಪ್ರಶಸ್ತಿ ಪಟ್ಟಿರಿತ್ತೇರು. ಅಂಡ ಕೊರೋನಾ ಲಾಕ್ಡೌನ್ ಆಯ್ನಿಡ್ದವರ ಕಾರ್ಯಕ್ರಮ ಪಿರಬೋದಿತ್ತು. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆ ಸೇರಿದು ತುಳುನಾಡದ ಜನಕ್ಲೆಗೆ ಬೊಳಂತಾರಿ ತಂಚು ಉಪ್ಪುನ ಉರ್ಪೇಲ್ ಬೊಳ್ದ ಅರಿನಿ ಉನಿಯರೆ ಪತ್ತೋಜೆ ರೇಷನ್ ವ್ಯವಸ್ಥೆಡ್ ಕೆಂಪು ಉರ್ಪೆಲರಿ ಒದಗಾವುಂಡು ತೆನಸ್ ಇಲಾಖೆ ಮಂತ್ರಿ ಉಮೇಶ್ ಕತ್ತಿ ಈ ದುಂಬು ಪಂಡದಿತ್ತಿನಲ ಅವು ತಿಕ್ಕುನ ಸಂಶಯ ಬೋಡಾಯ್ನಾಥ್ ಅರಿ ತಿಕ್ಕುನಾಡೆ ಮುಟ್ಟ ಈ ಬೊಲ್ದಾರಿನಿ ಒದಗಾವುಂಡು ಮಂತ್ರಿ ಉಮೇಶ್ ಕತ್ತಿ ಪಂತೇರು. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ ಜನಕ್ಲೆಗ್ ದಿನನಿತ್ಯದ ವನಸದ ಕೆಂಪು ಉರ್ಪೆಲರಿನ ರೇಷನ್ ವ್ಯವಸ್ಥೆ ಪಟ್ಟಿರೆ ಪ್ರಯತ್ನ ನನಲ ಆಕೆರಿ ಆತಜಿ ಕೆಂಪು ಅರಿ ಒದಗಾವಣಂದು ಮಂತ್ರಿಯರು ಕೆಲವು ತಿಂಗಳು ದುಂಬು ನಂಬಾದಿತ್ತನಲ ಅವು ತಿಕ್ಕುನ ಅನುಮಾನ. ಕರಾವಳಿ ಜಿಲ್ಲೆಗೆ ಕೆಂಪು ಉರ್ಪೆಲರಿತ ಬೇಡಿಕೆ ವರ್ಷಗೂ ಒಟ್ಟು 16 ಕ್ವಿಂಟಲ್ ಒಂದಕ್ಕಾದ 20 ಕ್ವಿಂಟಲ್ ಬಾರ ಅಗತ್ಯ ಉಂಟು. ಅಂಚದ ಕೆಂಪು ಉರ್ಪೆಲರಿ ಒದಗಾಯರ ರಾಜ್ಯದ ಯಮೋನಾಲ್, ಜಯೆ, ಅಭಿಲಾಷ, ಭದ್ರಾ, ಕಜ್ಜೆ, ಜ್ಯೋತಿ ಇಂಚಿತ್ತಿ ಬಿದೆಕ್ಲೆನಿದೆ ತುನೇರೆ ಕೇಂದ್ರ ಸರ್ಕಾರದ ಒಪ್ಪಿಗೆಗೆ ಪ್ರಸ್ತಾವನೆ ಸಂದಾದಂಡು. ಉಡುಪಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡು ಆತ ಪ್ರಮಾಣ ಉತ್ಪತ್ತಿ ಆವೊಂದಿಜ್ಜಿ. ಮಂಡ್ಯ, ಮೈಸೂರು, ರಾಮನಗರ, ಬೆಳಗಾವಿ, ಶಿವಮೊಗ್ಗ ಜಿಲ್ಲೆಲೆಡ್ದು ಬಾರದೆತನೋಡ ಅಪ್ಲು ಎತ್ತೆ ಮಂಡ್ಯ, ಮೈಸೂರು ಭಾಗಡು ಬುಳಿ ಒಂದುಂಡು. ಅಂಡ ಏತು ಪ್ರಮಾಣ ಏತು ತಿಂಗಳು ಒದಗಾವಲಿಂದು ಅಕೇರಿದ ನಿರ್ಧಾರ ಆವಡಾತೆಂದು ಪನ್ಪೆರು ತೆನಸು ಇಲಾಖೆ ಮಂತ್ರಿ ಉಮೇಶ್ ಕತ್ತಿ. ಕಳೆದ ವರ್ಷ ಜೋಳ ಭಾರತಕ್ಕಂದೆ ಸಮಸ್ಯೆ ಆದಿತ್ತು ಅಕೇರಿಗೆ ತಿಕ್ಕನ ರಾಗಿ ಪಟ್ಟದುಂಡು ಪನ್ಪೇರು ಮಂತ್ರಿಯರು. ರೇಷನ್ ವ್ಯವಸ್ಥೆಡು ಈತೆ ಕರಾವಳಿಗೂ ಬೊಳಂತೆ ಬೊಕ್ಕ ಉರ್ಪೆಲರಿ ಮಾದರಿದ ಬೊಲ್ದರಿ ಒದಗಾವುಂಡು. ಆಂಡ ಮುಲ್ಪ ಪಾಕ ಜನಕ್ಕೂ ಒಂದು ಪತ್ತುಜಿ ಉರ್ಪೆಲರಿದಿಂಚ ಒಂದು ರುಚಿ ಇಜ್ಜಿ. ಅಂಚದ ಗ್ರಾಮೀಣ ಜನಕ್ಲು ಒಂದೆಂದೆತುನೇರೆ ನರ್ಗುವಿರು ಕೆಲವೇರು ದೆತ್ತೊಂದು ಮಾರುವೆರು ಒಂದೆಡ್ದು ಅರಿ ಒದಗಾದ್ಲ ವ್ಯರ್ಥ ಅಂದ ಆತಂಡು. ಬೋಡಾಯ್ನಾಥ್ ಅರಿ ತಿಕ್ಕೊನಾಡೆ ಮುಟ್ಟ ಈ ಬೊಲ್ದಾರಿನಿ ಒದಗಾಡ ಆತಂಡು. ಮಂಡ್ಯ, ಮೈಸೂರು ಭಾಗದ ಅರಿದೆತೊಂದು ಒದಗಾಯರೆ ವ್ಯವಸ್ಥೆ ಮಲ್ಪುಣುವುದು ಮಂತ್ರಿ ಉಮೇಶ್ ಕತ್ತಿ ಪಂತೇರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಿರಿಯರಿಗೆ ಸರಿಯಾದ ಎದುರು ಕಿರಿಯರು ಎಂದು ಪಂಡದು ನೈತಿಕ ಪೊಲೀಸ್ ಗಿರಿನ ಒತ್ತೊಂಡಂಚಾತನು ಒಂದು ಅಪಾಯಕಾರಿ ಬುಳೆವಣಿಗೆ ಎಂದು ಪಂಡಿನ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಗುರುಕಾರ್ಯರ್ನ ವಕೀಲರು ತಾಹಿರ್ ಹುಸೇನ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತೆ ಜನಕ್ಲೆಗ್ ಪೆಟ್ಟಾಯನತ ಮಿತ್ತು ಬರೆ ಒಯ್ತನಂಚಾತನೆಂದು ಪಂತೇರು. ಆರು ಗುರುವಾರ ಕುಡ್ಲಾಡು ಸುದ್ದಿಕೂಟೋಡು ಪಾತೀರಿ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಗುರುಕಾರ್ಯರ್ನ ವಕೀಲರು ತಾಹಿರ್ ಹುಸೇನ್ ಗುರುವಾರ ಕುಡ್ಲಾಡು ಸುದ್ದಿಕೂಟೋಡು ಪಾತಿರ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಿರಿಯರಿಗೆ ಸರಿಯಾದ ಎದುರು ಕಿರಿಯಿ ಪಣದು ನೈತಿಕ ಪೊಲೀಸ್ ಗಿರಿನ ಸರಿಯಿಂದ ಒತ್ತೊಂಡಂಚಾತಂಡು ಒಂದು ಅಪಾಯಕಾರಿ ಬುಲೆವಣಿಗೆ ಎಂದು ಪಂಡಿರು. ಬೊಮ್ಮಾಯಿ ಬಜಿ ಸಂಘ ಪರಿವಾರದ ಮುಖ್ಯಮಂತ್ರಿ ಪಂಚ ಪಾತಿರ್ದಿರು ಒಂದಿತ ಪರಿಣಾಮ ರಾಜ್ಯೋಡು ಧರ್ಮ ಸಂಬಂಧ ಗೂಂಡಾಗಿರಿ ಹೆಚ್ಚಾಪನ ಅಪಾಯ ಉಂಡು ಪಗ್ಗೆ ಪರಡುನ ಕೆಲಸನು ಆರು ಸರಿಯಿಂದ ಒತ್ತೊನಿಯರ ಬಲ್ಲಿಯಿಂದ ತಾಹಿರ್ ಹುಸೇನ್ ಪಂಡೇರು.
ಲೋಕಮಟ್ಟುಡು ಕಚ್ಚಾ ತೈಲ ಬೆಲೆ ಕಮ್ಮಿ ಉಪ್ಪುನಗಲ ಕೇಂದ್ರ ಸರ್ಕಾರ ಅವೈಜ್ಞಾನಿಕವಾದ ಪೆಟ್ರೋಲ್ ಡೀಸೆಲ್ ಬೆಲೆ ಏರೋಂದುಪ್ಪುನವು ದೇಶದ ಜನಕ್ಲಿಗೆ ಪೆಟ್ಟಾಯಿನತ ಮಿತ್ತು ಬರೆ ಒಯ್ತನಂಚಾತನೆಂದು ಅಡ್ವೊಕೇಟ್ ತಾಹಿರ್ ಹುಸೇನ್ ಪಂತೇರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅದು ಬಹಳ ಮುಖ್ಯವಾದ ವಿಷಯ. ಸರ್ಕಾರ ಅದರ ಬಗ್ಗೆ ಗಮನ ಹರಿಸಬೇಕು. ಈ ರೀತಿಯ ಹೇಳಿಕೆ ಕೊಡೋದ್ರಿಂದ ಎಲ್ಲರೂ ತಮಗೆ ಮನಸ್ಸಿಗೆ ಬಂದಂತೆ ಎಲ್ಲರೂ ಎದ್ದು ನಿಂತ್ಕೊಂಡು ಕಾನೂನು ಕೈಯಲ್ಲಿ ಎತ್ಕೊಂಡ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ಗತಿ ಏನಾಗಬಹುದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದು ಯಾವುದೇ ಒಂದು ಪಕ್ಷದ, ಯಾವುದೇ ಒಂದು ಸಂಘಟನೆಯ, ಯಾವುದೇ ಒಂದು ಸರ್ಕಾರದ ವಿಷಯ ಅಲ್ಲ, ಬದಲಿಗೆ ನಮ್ಮ ರಾಜ್ಯದ ವಿಷಯ, ನಮ್ಮ ರಾಜ್ಯದ ಘನತೆಯ ಗೌರವದ ವಿಷಯ, ನಮ್ಮ ರಾಜ್ಯದ ಕೋಮು ಸಾಮರಸ್ಯದ ವಿಷಯ. ಹಾಗಾಗಿ ರಾಜ್ಯವನ್ನು ಆಳುವವರು ಅದನ್ನು ಗಮನದಲ್ಲಿಟ್ಕೊಂಡು ಯಾವುದೇ ಒಂದು ಪಕ್ಷದ ಮುಖ್ಯಮಂತ್ರಿಯಾಗಿ ಮಾತಾಡದೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ ಹಿತವನ್ನು ಕಾಯುವಂತಹ ಕೆಲಸ ಮಾಡಬೇಕು ಅಂತ ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಡ್ತಾ ಇದ್ದೇವೆ. ಇನ್ನು ಎರಡನೇದಾಗಿ, ನಮ್ಮ ದೇಶದಲ್ಲಿ ಇವತ್ತು ಬೆಲೆ ಏರಿಕೆ ಬಹಳ ದೊಡ್ಡ ಸಮಸ್ಯೆ. ದಿನೇ ದಿನೇ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಅದನ್ನು ನಿಯಂತ್ರಿಸುವಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿವೆ. ಕೊರೋನಾ ಸೀಕ್ ಕಾರದಿ ನಡೆದು ಬೊಕ್ಕ ಗೊಬ್ಬಲಿನ ವಲಯ ಬರಿಕು ಹೊಂದುತ್ತುಂಡು. ಇತ್ತೆ ಸೀಕ್ ಕಮ್ಮಿ ಆವೊಂದುಪ್ಪು ನಡೆದವರ ಗೊಬ್ಬಲು ಪಿರ ಜೀವ ಪಡೆ ಹೊಂದಿಲ್ಲ. ಜಿಲ್ಲೆದ ಮುಖ್ಯమైన ಮುಂಡಾ ಬೀಚ್ಡ್ ಸರ್ಫಿಂಗ್ ಕಲ್ಪವನ ಶುರು ಆತಂಡು. ಬೆಂಗಳೂರು, ಡಿಲ್ಲಿ ಇಂಚ ಬೇತೆ ಬೇತೆ ಕಡೆತ 20 ಜನ ಸರ್ಫಿಂಗ್ ಕಲ್ತೊಂದಿಲ್ಲೇರು. ಕೊರೋನಾ ಸೀಕ್ ಪರಡು ನಡೆದ ಬೊಕ್ಕ ಸಾಂಸ್ಕೃತಿಕ ರಂಗಗೂ ಮಾತ್ರ ಮಲ್ಲ ಪೆಟ್ಟು ಬೂರ್ನೆತ್ತು ಗೊಬ್ಬಲಿನ ರಂಗಸತ ಬರಿಕ್ ಒಂದುದಿತ್ತಂಡು. ಕರೆನ 1 ವರ್ಷದ್ದು ಮಾತ ಗೊಬ್ಬಲಿನ ಕೆಲಸ ಕಾರ್ಯಲು ಉಂತುದುಂಡು. ಕೊರೋನಾ ಮೂಜಿನ ಸೆರೆ ಪಂಡದು ಪೋಡಿಪಾದು ದೀರ್ನಲ ಇತ್ತೆ ಐತೆ ಪೋಡಿಗೆ ದೂರ ಆವೊಂದುಂಡು. ಅಂಚದು ಗೊಬ್ಬುಲು ತರೆದಿರುಪುನಂಚ ಆವೊಂದುಂಡು. ಜಿಲ್ಲೆದ ಮುಖ್ಯವಾಯಿನ ಮುಂಡಾ ಬೀಚ್ಡ್ ಸರ್ಫಿಂಗ್ ಗೊಬ್ಬುದಕ್ಲಿ ಕಲ್ಪವನ ಶುರು ಆತಂಡು. 20 ಜನ ಸರ್ಫಿಂಗ್ ಕಲ್ತೊಂದುಲ್ಲೇರು. ಒಂದೆಟ್ಟು ಬೆಂಗಳೂರು, ಡೆಲ್ಲಿ, ಒಡಿಶಾ ಇಂಚೆತ್ತಿ ಕಡೆತ ಗೊಬ್ಬುದಕ್ಲು ಉಳ್ಳೇರು. ಒಂದೆಟ್ಟು ಧರ್ಮ ಕಲ್ಪನಾ ಸಸಿ ಬಿತ್ತದ ಮೀನುಗಾರರನ್ನ ಇಲ್ಲದ ಆಜಿ ಜೋಕ್ಲು ಉಳ್ಳೇರು. ಬೇಸಿಕ್ ತರಬೇತಿ ಅತ್ತಂದೆ ನನದ ಪಂತುಲಿಗೆ ಸರ್ಫಿಂಗ್ ಬಿರ್ಸಿರಿನ ಸಜ್ಜು ಮಲ್ಪವನವಳ ಉದ್ದೇಶ ಅಂದು ಸರ್ಫಿಂಗ್ ಗೊಬ್ಬುದಕ್ಲು ತಿರುಪಾದೇರು. ಬರ್ಪನ ವರ್ಷ ಮೇ ತಿಂಗೊಳ್ಳು ಸಸಿ ಬಿತ್ತಲು ನಡಪಿರೋಪುನ ಸರ್ಫಿಂಗ್ ಬಂತ ಆಗಸ್ಟ್ ಚೆನ್ನೈದ ಕೋವಲಂ ಒರಿಸದ ಪಾರದೀಪ್ ನಡಪಿರೋಪುನ ಸರ್ಫಿಂಗ್ ಪಂತೊಲಿನ ಮುಕ್ಳು ಎದುರು ತೂವೊಂದುಳ್ಳೇರು. ಇತ್ತೆ ಕುಡರ ಮುಖ್ಯಾಂಶಗಳು. ಪೊಲೀಸ್ ಇಲಾಖೆ ಜಿಲ್ಲಾಡಳಿತಕ್ಕೂ ಶಕ್ತಿ, ಕುಡ್ಲಡ ಪೊಲೀಸ್ ಹುತಾತ್ಮ ದಿನಾಚರಣೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ. ಅಕ್ರಮ ಪೊಯ್ಯ ಸಾಗಾವನ ತನಿಖೆ ದಪಗ ಪರಂಗಿಪೇಟೆ ಪೊಲೀಸರನ್ನ ಮೇಲ್ಡೆ ಟಿಪ್ಪರ್ ಲಾರಿ ಕೊನೆಯ ಪ್ರಯತ್ನ, ಆರೋಪಿನ ಮಿತ್ತು ಕೇಸ್ ಜಡಿತನ ಬಂಟ್ವಾಳ ಗ್ರಾಮಾಂತರ ಪೊಲೀಸರು. ಕುಡ್ಲ ಕೊಟ್ಟಾರದ ವೆಂಕಟೇಶ್ ಕಾಂಪ್ಲೆಕ್ಸ್ ಕ್ಲಿಯರ್ ದೇಕೋ ಆಪ್ಟಿಕಲ್ ಸಂಸ್ಥೆ ಲೋಕಾರ್ಪಣೆ. ಉದೀಪನ ಮಲ್ತದ ಎಡ್ಡೆಕ್ ಬೈಕ್ನ ನಿರ್ದೇಶಕಿ ಶ್ರೀಮತಿ ಭವಾನಿ ಬುಕ್ಕ ಪಾಲಿಕೆ ಸದಸ್ಯರು ಜಯಲಕ್ಷ್ಮಿ. ದಕ್ಷಿಣ ಕನ್ನಡ ಬುಕ್ಕ ಉಡುಪಿ ಜಿಲ್ಲೆಡು ರೇಷನ್ ವ್ಯವಸ್ಥೆಡು ಕೆಂಪು ಉರ್ಪೆಲರಿ ಒದಗುನ ಕನ ನನಲ ನಿಜ ಅತಿಜಿ ಇತ್ತೆಲ ಉರ್ಪೆಲು ಬೊಲ್ದರಿಯೇ ಗತಿ ಒಂಜಿವರ. ಇಡೆಗೆ ಇನ್ನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನರಾತ್ ಸುದ್ದಿ ಬೊಕ್ಕ ಮನರಂಜನೆಗಾದು ತೂವೊಂಜಿಪ್ಪುಲೆ ನಮ್ಮ ಕುಡ್ಲ 24x7 ಸೋಮೇಲು.